ಬಾಬು ಅವರು ಅಪ್ಲೋಡ್ ಮಾಡಿದಂಥ ವಿಡಿಯೋನ ನಾನು ನೋಡಿದೆ. ಆ್ಯಂಡ್ ಬಾಬು ನೀವು ಒಬ್ಬರೇ ಇಲ್ಲ, ನಿನ್ನೆಯಿಂದ ಮಂಜು ಆಗಲಿ ಸಲಾಮ್ ಆಗಲಿ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅದಕ್ಕೆ ಹೋರಾಡಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಯಾರಿಂದ ಈ ತೊಂದರೆ ಆಯಿತು, ಯಾರಿಂದ ನಿಮಗೆ ಈ ತೊಂದರೆಗೆ ಸಿಗಾಕೊಂಡ್ರೆ ನೀವು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಕಾಲ ಉತ್ತರ ಕೊಡುತ್ತೆ. ಆ್ಯಂಡ್ ಸಿನಿಮಾ ನಾಳೆಯಿಂದ ಭರ್ಜರಿಯಾಗಿ ಒಂದು ಪ್ರದರ್ಶನ ನೋಡುತ್ತೆ ಅನ್ನೋದ್ರಲ್ಲಿ ನನಗೂ ಡೌಟ್ ಇಲ್ಲ. ಅದೆಲ್ಲದು ಏನು ಬೇಕೋ ಎಲ್ಲ ಮಾಡಿದೀವಿ, ನಾವೆಲ್ಲ ಇದೀವಿ ಬಾಬು. ಆ್ಯಂಡ್ ಸೆಕೆಂಡ್ಲಿ ಎಲ್ಲ ನನ್ನ ಸ್ನೇಹಿತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಚಿತ್ರಮಂದಿರಗಳಿಗೆ ಡ್ಯಾಮೇಜ್ ಮಾಡಕ್ಕೆ ಹೋಗಬೇಡಿ. ಐ ಅಂಡರ್ಸ್ಟ್ಯಾಂಡ್ ನೀವೆಲ್ಲ ನೀವು ತೋರಿಸ್ತಾ ಇರೋ ಪ್ರೀತಿ, ಬಟ್ ಚಿತ್ರಮಂದಿರಗಳು ಅವ್ರದ್ದು ಯಾರ್ದು ತಪ್ಪಿಲ್ಲ. ಬಹಳ ಪ್ರೀತಿಯಿಂದ ಚಿತ್ರಮಂದಿರಗಳನ್ನ ನಮಗೆ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ನಾಳೆಯಿಂದ ಒಳ್ಳೆ ರೀತಿಯ ಪ್ರದರ್ಶನವನ್ನು ನೀವೆಲ್ಲರೂ 6 ಗಂಟೆಯಿಂದ ನೋಡ್ತೀರ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಆಲ್ ಫಾರ್ ದ ಲವ್ ಅಂಡ್ ಸಪೋರ್ಟ್. ಆ್ಯಂಡ್ ಎಸ್, ಇವತ್ತು ಒಂದು ದಿವಸ ಆಗಿರುವಂಥ ಈ ಸ್ಮಾಲ್ ಡ್ಯಾಮೇಜಿಗೆ ತಡಕ್ಕೆ ಕ್ಷಮೆ ಇರಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.